ನಮಸ್ತೆ ವೀಕ್ಷಕರೇ, ನಾನು ಹರೀಶ್ ಮುಲ್ಕೆ. ರಾಜ್ಯ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ರಾಜ್ಯ ಕದನದಲ್ಲಿ ನಾವು ಉಳ್ಳಾಲ ಕ್ಷೇತ್ರದಲ್ಲಿ ಅಥವಾ ಮಂಗಳೂರು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಾಗೆಯೇ ಈಗಾಗಲೇ ನಾವು ಮಡ್ಯಾರು ರಸ್ತೆಯಲ್ಲಿ ನಾವು ಈ ಪರಿಸರದಲ್ಲಿ ಇದ್ದೇವೆ. ಇವತ್ತು ಇಲ್ಲಿಗೆ ಖಾದರ್ ಅವರು ಕೂಡ ಭೇಟಿ ನೀಡ್ತಾರೆ. ಖಾದರ್ ಅವರು ಫೀಲ್ಡನ್ನು ಕೂಡ ಮಾಡ್ತಾರೆ. ಹೇಗಿದೆ ಜನ ಆಶೀರ್ವಾದ ಮತ್ತು ಜನರ ಬೆಂಬಲ ಹೇಗೆ ಇದೆ ಅನ್ನುವಂಥದ್ದನ್ನು ಕೂಡ ಅವ್ರ ಜೊತೆ ಚಿಟ್ ಚಾಟ್ನ ಮೂಲಕ ನಿಮಗೆ ಒಂದು ಅವರ ಅನಿಸಿಕೆಯನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಳುವ ಒಂದು ಪ್ರಯತ್ನ. ರೋಡ್ದ ಮತ್ತು ವ್ಯವಸ್ಥೆ ಬರಾತ ನೆಡ್ಡೆ ಕೆಲಸ ಮಲ್ತಿದ್ದೀರಾರು ವೀಟಿಗಾದರು ನನ್ನೆಲ್ಲರೂ ಓಟೋಡು ಇನ್ನ ಓಡಂದದು ನಮಗೆ ಮಾತೇನಲ್ಲ ಆಸೆ ಹಾರೈಕೆ ರೋಡುದ ಬಕ್ಕ ನೀರು ವ್ಯವಸ್ಥೆ ಪುರಲ್ಲ ಆತನು ಅವರೇ ಉಂಡು ನನ್ನೆಲ್ಲ ಅವಳು ಡ್ರೈನೇಜ್ ಅದ ಮತ್ತು ಅಪ್ಪನ ಗೊತ್ತಿಚ್ಚಿ ಮತ್ತು ಅವು ಮಂಡ ಆರು ಓಟೋಡು ಇನ್ನ ಆಪೇರಿ ಅಂದದು ನಮ್ಮ ಮಾತೇನಲ್ಲ ಹಾರೈಕೆ. ಎಸ್, ಈಗ ನಾವು ಉಳ್ಳಾಲ ಕ್ಷೇತ್ರದಲ್ಲಿ ಬಹಳಷ್ಟು ಸಂಚಾರ ಮಾಡಿದಾಗ ಇನ್ನಷ್ಟು ವ್ಯಕ್ತಿಗಳನ್ನು ಕೂಡ ನಾವು ಭೇಟಿ ಮಾಡೋಣ ಅಂತ ಹೇಳಿದೆ. ಎಸ್, ಇದೀಗ ನಮ್ಮ ಒಟ್ಟಿಗೆ ಇನ್ನೊಬ್ಬರು ಸ್ಥಳೀಯರಿದ್ದಾರೆ. ನಮಸ್ತೆ ಸರ್, ತಮ್ಮ ಹೆಸರು? ಮೊಹಮ್ಮದ್ ಕಬೀರ್. ಎಸ್, ಇಲ್ಲಿಯ ಪ್ರಗತಿ ಕಾರ್ಯಗಳಾಗಿರ್ಬೋದು, ಒಟ್ಟಾರೆ ಇಲ್ಲಿಯ ಈ ಬಾರಿಯ ಒಂದು ಚುನಾವಣೆಯ ಅಖಾಡ ಆಗಿರ್ಬೋದು, ಹೇಗೆ ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯ ಏನು? ನನ್ನದಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಈ ಸಲ ಬದಲಾವಣೆ ಮಾಡಬೇಕಂತ ನನ್ನ ಯೋಚನೆ. ಹೇಗೆಂದರೆ ಜನರ ಸಮಸ್ಯೆಯನ್ನು ಈ ಸಲ ಮಾಡಲೇ ಇಲ್ಲ ಅವರು. ಅದಕ್ಕಾಗಿ ಈ ಸಲ ನಾವು ಚೇಂಜಸ್ ಮಾಡ್ತೇವೆ ಅಂತ ಹೇಳಿ ಮಂಗಳೂರು ಕ್ಷೇತ್ರ ಮತದಾರ ಬಾಂಧವರು ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ಈ ಸಲ ಚೇಂಜಸ್ ಮಾಡುವಂಥ ನಮ್ಮದೊಂದು ಅನಿಸಿಕೆ. ಎಸ್, ಏನೆಲ್ಲ ಬದಲಾವಣೆ ಆಗಬೇಕಿತ್ತು? ನಿಮ್ಮ ಅನಿಸಿಕೆ ಪ್ರಕಾರ ಏನು ಬದಲಾವಣೆ ಆಗದೆ ಉಳಿದಿದೆ ಅನ್ನುವಂಥದ್ದು? ನಮಗೆ ಜನರ ಸಮಸ್ಯೆಯನ್ನು ಭಾರಿ ಹಿಂಜಾರಿತಾ ಇದ್ದಾರೆ ಅವರು. ಯಾವುದು ಕೆಲಸಕ್ಕಿದ್ದರೂ ಮಾಡೋದೇ ಇಲ್ಲ. ನಾವು ಸರ್ಕ್ಯೂಟ್ ಹೋದರೂ ಕೂಡ ಮಾಡ್ತೇನೆ ಅಂತ ಹೇಳಿ ಪುನಃ ಅದಕ್ಕೆ ಬೆನ್ನು ತಟ್ಟಿ ಕಲಿಸಿಕೊಡುವುದಾದರೆ ಅದರದ್ದು ಸರಿಯಾಗಿ ಮಾಡುವುದೇ ಇಲ್ಲ ಅವರು. ಈ ಕಾರಣದಿಂದ ಬದಲಾವಣೆ ಬೇಕು ಅನ್ನುವಂಥದ್ದು ನಂದು ಯೋಚನೆ. ಎಸ್, ಇದು ಇವರ ಮಾತು. ಯಾಕಂದರೆ ಇಲ್ಲಿ ಬದಲಾವಣೆ ಬೇಕು. ಯಾಕಂದರೆ 15-20 ವರ್ಷಗಳ ಹಿಂದಿನಿಂದಲೂ ಕೂಡ ಒಂದೇ ಆಡಳಿತ ವೈಖರಿಯನ್ನು ಕಾಣ್ಕೊಂಡು ಬಂದಿದ್ದೇವೆ. ಆದರೆ ಪ್ರಗತಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಾದ. ಆದರೆ ಒಂದು ಪ್ರಗತಿಯ ಹಂತದಲ್ಲಿ ಬರುತ್ತೆ, ಅದು ಪೂರ್ಣ ಆಗೋದಿಲ್ಲ ಅನ್ನುವಂಥದ್ದು ಇನ್ನೊಬ್ಬರ ವಾದ. ನನ್ನ ಹೆಸರು ಸುರೇಶ್ ಅಂತ. 2 ವರ್ಷಗಳ ನನ್ನ ಒಂದು ಅವಧಿಯಲ್ಲಿ ನಮ್ಮ ಮಡ್ಯಾರು ಮುಖ್ಯ ದ್ವಾರದಿಂದ ಒಳಗಡೆ ಬರುವಂಥ ರಸ್ತೆ ತುಂಬ ಕಷ್ಟ ಆಯಿತು ಬರಲಿ. ಯಾಕೆಂದರೆ ಮಡ್ ರೋಡ್ ಇದ್ದರೂ ಕೂಡ ಅಲ್ಲಿ ಒಂದು ಮೇಯ್ನ್ ಒಂದು ಪ್ಲೇಸಲ್ಲಿ ನಡ್ಕೊಂಡು ಬರಲಿಕ್ಕೆ ಆಗ್ತಾಯಿದೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಡ್ಕೊಂಡು ಬರಲಿಕ್ಕೆ, ವೆಹಿಕಲಲ್ಲೇ ಬಿಡಿ. ಯಾಕೆಂದ್ರೆ ನಾನೊಂದು ಪಬ್ಲಿಕ್ ಫೀಲ್ಡಲ್ಲಿರುವನು, ನಮ್ಮಲ್ಲಿ ಸಾರ್ವಜನಿಕ ಕೆಲವು ವಿಷಯಗಳು ಬರ್ತಾರೆ. ಅಂಥ ಸಂದರ್ಭದಲ್ಲಿ ಜನರಿಗೆ ಬರಬೇಕಾದ್ರೆ
ನಡ್ಕೊಂಡು ಬರಬೇಕು ಎಷ್ಟು ಜನ ಬಿದ್ದವರಿದ್ದಾರೆ, ಜಾರಿ ಬಿದ್ದವರಿದ್ದಾರೆ. ಇಲ್ಲ ಈ ಹೋಟೆಲಲ್ಲಿ ನನಗೆ ಗೊತ್ತಾಗ ಒಂದು ಕನಿಷ್ಠ 50 ಹತ್ತಿರ ಮನೆಗಳಿದೆ. ಅದು ಎಲ್ಲರೂ ಅದೇ ಹೋಗ್ತಿದ್ರೆ ವಿನಃ ಯಾರಿಗೂ ಸ್ವತಂತ್ರವಾಗಿ ಏನು ಮಾಡಬೇಕಂತ ಏನೂ ಆಗ್ತಿರಲಿಲ್ಲ. ಆಗ ವೈಯಕ್ತಿಕ ಏಕಾಂಗಿಯಾಗಿ ಹೋಗಿ ಕೂಡ ನಾನು ಅಲ್ಲಿ ಏನು ಮಾಡ್ತೇನೆ ಅಂದರೆ ಸಣ್ಣ ಪುಟ್ಟ ಕಲ್ಲುಗಳನ್ನು ಇಟ್ಕೊಂಡು ಜನರಿಗೆ. ಹಾಗೆ ಇಲ್ಲಿ ಯಾರೋ ಈ ಥರ ಒಂದು ಬರ್ತಾರಂತ ನಮಗೆ ಆಕಸ್ಮಿಕವಾಗಿ ಒಂದು ವಿಷಯ ಗೊತ್ತಾಯ್ತು. ಅಂದರೆ ನಮ್ಮ ಇದು ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರ ಒಂದು ಶಾಲೆಗೆ ಮಿನಿಸ್ಟರ್ ಆಗಿದ್ದಂಥ UT ಖಾದರ್ ಬರ್ತಾರೆ ಅಂತ ನಮಗೆ ಒಂದು ಸುದ್ದಿ ಸಿಕ್ಕಿದ್ದು. ಆಗ ನಾವು ಹೇಳಿದ್ದು ಈ ಥರ ಒಂದು ಇಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಜನರಿಗೆ ಒಂದು ಬಂದು ಕೇಳಿದಾಗ ನಾನು ಹೇಳಿದೆ, ಎಷ್ಟೋ ಕಡೆಗಳಲ್ಲಿ ಆಗಂತಿರುವಾಗ ಅಂದರೆ ವರ್ಕ್ ಅವರು ಬ್ಯುಸಿ ಇರ್ತಾರೆ, ನಮ್ಮ ಇಲ್ಲಿ ಬರ್ತಾರಾ ಅಥವಾ ನಮಗೆ ಒಂದು ಇದಾಗ್ತದಾ ಹೀಗೆಲ್ಲ ಕೇಳಿದೆ. ಅದಕ್ಕೆ ಅವರು ಕೇಳಿದರು ಪ್ರಯತ್ನ ಮಾಡೋಣ ಅಂತ ಬಿಟ್ಟು ಅಷ್ಟೇ ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಹಾಗೆ ನಾವು ಮಧ್ಯರಾತ್ರಿ ನಾವು ಮನೆಯನ್ನು ತಯಾರು ಮಾಡಿ ಬೆಳಿಗ್ಗೆ ಅವ್ರು ಬಂದು ಕೊಟ್ಟ ಕೂಡಲೇ ಬಹಳ ಆಶ್ಚರ್ಯ. ಯಾಕಂದರೆ ಒಂದು ರಾಜ್ಯವನ್ನು ಪ್ರತಿನಿಧಿಸುವಂಥ ಒಂದು ಮಂತ್ರಿಯಾಗಿದ್ದುಕೊಂಡು ಅವರು ನಮ್ಮ ಕರೆಗೆ ಹೋಗೊಟ್ಟು ತಕ್ಷಣವೇ ಬಂದರು. ಇಲ್ಲಿ ಬಂದು ಪರಿಸರ ನೋಡಿದರು. ನನಗೆ ಹೇಳಿದರು, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತು. ಆಗ ನಾವು ಒಂದು ಪ್ರೀತಿಯಲ್ಲಿ ಅವ್ರು ಹೇಳಿದ್ದೆ, ಸರ್ ಪರಿಶೀಲನೆ ಎಲ್ಲರೂ ಮಾಡ್ತಾರೆ, ದಯವಿಟ್ಟು ಏನಾದರೂ ಮಾಡಿದರೆ ಈ ಥರ ಸಮಸ್ಯೆ ತಗೊಂಡು ಹೇಳ್ತೀವಿ, ನಮಗೆ ಇಡೀ ರೋಡ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಆ ಜಾರು ಏರಿಯಾಕಾದರೂ ಒಂದು ಡಾಮರ್ ವ್ಯವಸ್ಥೆ ಆದರೆ ಭಾಳ ಅನುಕೂಲ ಆಗಿದೆ, ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಹಳ ಆಶ್ಚರ್ಯ. ಯಾಕೆಂದರೆ ಕೇವಲ ನಾವು ಅವರಲ್ಲಿ ಕೇಳಿದ ಒಂದು ಕೇವಲ ಸ್ವಲ್ಪ ಏರಿಯಾಕ್ಕೆ ಅವರಲ್ಲಿ ನಾವು ಕೇಳಿದ ಒಂದು ಡಾಮರು ಒಂದು 10 ಮೀಟರ್ ಏರಿಯಾಕ್ಕೆ ನಾವು ಡಾಮರ್ ಕೇಳಿದ್ದು. ಆದರೆ ನಮ್ಮ ಗಮನ ಬಂದಾಗ ಈ ಆಲ್ಮೋಸ್ಟ್ 80 ಮೀಟರ್ ಕಾಂಕ್ರೀಟ್ ಮಾಡಿ ರೋಡ್ ಮಾಡಿಕೊಟ್ಟು ಶಾಶ್ವತ ಪರಿಹಾರ ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ನಾವು ಅವರಿಗೆ ಶುಭವನ್ನು ವಹಿಸ್ತೀವಿ. ಧನ್ಯವಾದಗಳು. ಆಡ ಸ್ಟಾರ್ಟಿಂಗ್ ಈ ಪೋಯಿನ ಬರ್ಸಗು ಇಡೀ ನೀರು ಬರಂದು ಅದು ಪೋಯರ ಮಸ್ತ್ ಜೋಕ್ಲೆ ಸ್ಕೂಲ್ ಪೋಯರ ಮಸ್ತ್ ಕಷ್ಟ ಬಂತುಂಡು. ಆಂಡ ಗುರಿ ಗುಂಪು ಇತ್ತು ಗೊತ್ತಾವಂಜಂಡು ಮಾಸ್ತರೆಗಳು ಸಮಸ್ಯೆ ಅಂದಿತ್ತಂಡೆ. ಆಂಡ ಈತ್ ಬೇಗ ಇಂಕ್ಲಿಗೆ ಆ ಸಮಸ್ಯೆ ಬಗೆಹರು ಇಂಕ್ಲಿ ಗೊತ್ತಾಯ್ತು ಬಟ್ ಒಂಜಿ ವರ್ಷಡೆ ಬತ್ತದ ಮೂಲು ಇಂಕ್ಲು ನೆಕ್ಸ್ಟ್ ಇಯರ್ಡೆ ಲೇಔಟ್ ಫುಲ್ ರೋಡ್ ವ್ಯವಸ್ಥೆ ಭಾರಿ ನೆಟ್ ಕೊಸಿ ಅದು ನಂಗೆ ಮಂದಿ ನೆಟ್ ಆಯ್ತು ಇಂಗ್ಲಿಗೆ ಜೋಕ್ಲಿ ಸ್ಕೂಲ್ ಪೋಯರೆ ಬರ್ರೆ ಒಂಜಿ ಮಾತೆ ವಿಷಯ ಇಟ್ಲ ಆರಾಮಾದ ಪೋದು ಬರೋದಿಲ್ಲ ಅರೆಗೆ ರೋಡ್ ಮಂತಿನಕ್ಕೆ ಅನಂತನದ ಮಸ್ತ್ ಇಂಗ್ಲೇ ಮಾತೆರೆಲ್ಲ ಹೃದಯಪೂರ್ವಕ ಅಭಿನಂದನೆ ಕೊರೋದಿಲ್ಲ ಇವರಿಗೆ. ಎಸ್ ವೀಕ್ಷಕರು, ಈಗ ನಾವು ಮಡ್ಯಾರ್ ಕೋಟೆಕಾರ ಗ್ರಾಮದ ಮಡ್ಯಾರಲ್ಲಿ ಇದ್ದೇವೆ. ನಾವು ಮಡ್ಯಾರ್ ಗ್ರಾಮದ ಪರಿಸರದಲ್ಲಿ ಇದ್ದೇವೆ. ಮಡ್ಯಾರ್ ಈ ವ್ಯಾಪ್ತಿಯಲ್ಲಿ ಇಲ್ಲಿಯ ಕಾಂಗ್ರೆಸ್ ಫೀಲ್ಡನ್ನು ಕೂಡ ಮಾಡಿದಂಥ ಯುವಕರು ಕೂಡ ನಮ್ಮ ಜೊತೆ ಇದ್ದಾರೆ. ಹೇಗೆ ಅವರಿಗೆ ಈ ಬಾರಿ ಸಾರ್ವಜನಿಕರ ಒಲವಿದೆ ಮತ್ತು ಯಾವ ರೀತಿಯಲ್ಲಿ ಇಲ್ಲಿಯ ಒಂದು ಪರಿಸರದಲ್ಲಿ ಪ್ರಗತಿ ಕಾರ್ಯಗಳು ಆಗಿದೆ, ಇವರಿಗೆ ಸಂತೃಪ್ತಿ ತಂದಿದ ಫೀಲ್ಡಲ್ಲಿ ಹೇಗೆ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ಕೂಡ ಮುಕ್ತವಾಗಿ ಇವರ ಜೊತೆ ಮಾತಾಡೋಣ. ನಮಸ್ತೆ. ಇಲ್ಲಿ ಏನಂದರೆ ಇವತ್ತು ನಾವೀಗ ಮನೆಗೆ ಭೇಟಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಕಳೆದ ವರ್ಷಕ್ಕಿಂತ ಹಿಂದಿನ ವರ್ಷಕ್ಕಿಂತ ಕಳೆದ 5 ವರ್ಷಗಳ ಮೊದಲಿಗಿಂತ ಈ ಸಲ ಅತಿ ಹೆಚ್ಚು ಬಹುಮತದಲ್ಲಿ ಜಯಗಳಿಸುವಂತ ನಮಗೆ ತುಂಬ ವಿಶ್ವಾಸ ಇದೆ. ಹೇಗೆ ಫೀಲ್ಡ್ ಹೇಗೆ ಅನಿಸ್ತಾ ಇದೆ? ಯಾಕಂದರೆ ಮನೆ ಭೇಟಿ ಕೊಡ್ತೀವಿ, ಆ ಸಂದರ್ಭದಲ್ಲಿ ಹೇಗೆ ಅವರ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು? ಇಲ್ಲಿ ಏನಿಲ್ಲ, ಇದು ಅಂದರೆ ಈ ಪರಿಸರದಲ್ಲಿ ನಮಗೆ ಅಷ್ಟು ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಯಾಕಂದರೆ ನಮ್ಮ ಸಚಿವರಾದ ಖಾದರ್ ಅವರು ತುಂಬ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಯಾಕಂದರೆ ನಾವೀಗ ಮೊನ್ನೆ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ವರ್ಕ್ ಮಾಡಿದಾಗ ಪ್ರತಿ ಮನೆಯಲ್ಲಿ ನಾವು ಹೋಗುವಾಗ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ
ಇಲ್ಲಿದ್ದು ಅಂದರೆ ಪ್ರತಿಯೊಂದು ಗ್ರಾಮ ಇರಲಿ, ಪ್ರತಿಯೊಂದು ಏರಿಯಾ ಇರಲಿ, ಪ್ರತಿಯೊಂದು ರಸ್ತೆ ಸಂಪರ್ಕ ಇರಲಿ, ನೀರಿನ ಸಂಪರ್ಕ ಇರಲಿ, ಲೈಟ್ನ ವ್ಯವಸ್ಥೆ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಒಳ್ಳೆ ಕೆಲಸ ಇದೆ. ಮತ್ತು ಯಾವುದೇ ರೀತಿಯ ನಮಗೆ ನೆಗೆಟಿವ್ ಇದು ಬರಲಿಲ್ಲ ಈ ಕ್ಷೇತ್ರದಲ್ಲಿ. ಈಗಾಗಲೇ ನೀವು ಗಮನಿಸಬಹುದು, ಕೋಮು ಸಂಘರ್ಷ ಮತ್ತು ಕೋಮು ವಾದಕವನ್ನು ಎಷ್ಟು ಮಾಡಿಕೊಂಡು BJP ಅವರನ್ನು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಂಥ ಪರಿಸರದಲ್ಲಿ ನೀವು ಹೇಗೆ ನಿಮಗೆ ಒಂದು ಕಾರ್ಯತಂತ್ರಗಳನ್ನು ಮಾಡಲಿಕ್ಕೆ ಆಯಿತು ಅನ್ನುವಂಥ? ಇಲ್ಲ, ಇದು ಈಗ ಜನಗಳಿಗೆ ಅರ್ಥ ಆಗಿದೆ. ಯಾಕಂದರೆ ಇವರು ಹಿಂದುತ್ವ ಈಗ BJP ಅವರು ಕೊಂಡೋಗೋದು ವಿಷಯವೇ ಹಿಂದುತ್ವ ಮಾತ್ರ. ಹಿಂದುತ್ವ ಅಂದರೆ ಏನು? ಹಿಂದುತ್ವ ಅಂದರೆ ಇವರು ಎಲೆಕ್ಷನ್ ಟೈಮಲ್ಲಿಗೆ 3 ತಿಂಗಳು 6 ತಿಂಗಳವರೆಗೆ ಭಾರಿ ತುಂಬ ಹಿಂದುತ್ವದ ಇವಾಗ ನೆನಪಾಗ್ತಾ ಉಂಟು. ನಿಜವಾಗಿ ಇವರು ನಿಜವಾದ ಹಿಂದುತ್ವ ಅಲ್ಲ ಇದು. ಯಾಕಂದರೆ ಇವರು ನೋಡಿ, ಹಿಂದುತ್ವ ವಿಷಯಕ್ಕೆ ಹೇಳ್ತಾರೆ. ಈಗ ನಮ್ಮ ದನದ ವಿಷಯ ಅಂತ ಹೇಳ್ತೇವೆ, ಗೋಹತ್ಯೆ ವಿಷಯದಲ್ಲಿ ಇಲ್ಲಿ ಎಲ್ಲ ಬಂದು ಕೆಲವು ಕಡೆಯಲ್ಲಿ BJP ಅವರು ಬಂದು ಹೇಳ್ತಾ ಇದ್ದಾರೆ, ಗೋಹತ್ಯೆ ನಿಷೇಧ ಮಾಡ್ತೇವೆ ನಾವು, ಹಾಗೆ ಹೀಗೆ BJP ಗೌರ್ಮೆಂಟ್ ಬಂದರೆ ಅಂತ ಹೇಳ್ತಾರೆ. ಇವಾಗ ನೋಡಿ, ಸೆಂಟ್ರಲ್ ಇರೋದೇ BJP ಗೌರ್ಮೆಂಟ್, 22 ಸ್ಟೇಟಲ್ಲಿ BJP ಗೌರ್ಮೆಂಟ್ ಉಂಟು. ಇವಾಗ ಅಲ್ಲಿ ಈಗ ನಿಷೇಧ ಮಾಡಿ ದೊಡ್ಡ ವಿಷಯ ಅಲ್ಲ ಇವರಿಗೆ, ಯಾವಾಗ ಸಹ ನಿಷೇಧ ಮಾಡಬಹುದು. ಈಗ ಎಂತಾಗಿದೆ ನೋಡಿ, ಇವರಿಗೆ ಗೋವಾದಲ್ಲಿ ಇವರಿಗೆ ಬೇಕು, ಮತ್ತು ಉಳಿದ ಸ್ಟೇಟ್ನಲ್ಲಿ ಇವರಿಗೆ ಗೋಹತ್ಯೆ ನಿಷೇಧ ಮಾಡಲಿಕ್ಕೆ ಇವರು ಒಪ್ಪುವುದಿಲ್ಲ. ಮತ್ತು ಇಲ್ಲಿ ಯಾಕೆ ಕರಾವಳಿ ಬೆಲ್ಟಲ್ಲಿ ಯಾಕೆ ಇವರು ಗೋಹತ್ಯೆಗೂ, ನಮಗೆ ಸಹ ನಾವೇನು ಗೋ ತಿನ್ನುವವರಲ್ಲ. ಆದರೆ ಇವರ ಮಾತಿಗೆ ಒಂದು ಸತ್ಯ ಇರಬೇಕಲ್ಲ. ಇವರು ಸುಳ್ಳು ಪ್ರಚಾರ ಮಾಡೋ ಜನಗಳಿಗೆ ತುಂಬ ಅರ್ಥ ಆಗ್ತಾ ಉಂಟು. ಮತ್ತೊಂದು, ಇಲ್ಲಿ ಕೋಟೆಕಾರು ಗ್ರಾಮ ಪಂಚಾಯತಿ ಅಥವಾ ಗ್ರಾಮದಲ್ಲಿ ಆಗಿರ್ಬೋದು, ಯಾವ ಎಲ್ಲ ಪ್ರಗತಿಗಳನ್ನು ಈ ಕಂಡರಿಯದ ಪ್ರಗತಿ ಆಗಿದೆ ಅನ್ನುವಂಥದ್ದು ನೋಡಿ. ಉದಾಹರಣೆಗೆ ಇಲ್ಲಿ ಹತ್ತಿರ ಪರಿಸರ, ಇಲ್ಲಿ ನಾವು ಒಂದು 7 ತಿಂಗಳೇನಾಯಿತು ಒಂದು ಮನವಿ ಕೊಟ್ಟು, ಇದು ಹೊಸ ಲೇಔಟ್ ಇಲ್ಲಿದೊಂದು. ಇಲ್ಲಿ ನಾವು ಖಾದರ್ ಅವರನ್ನು ಹತ್ತಿರ ಪರಿಸರಕ್ಕೆ ಬಂದಾಗ ನಾವು ಕರೆದಿದ್ದೆವು, ಒಂದು ಮನವಿ ಕೊಟ್ಟಿದ್ದೆವು, ಸರ್ ಹೀಗೆ ಒಂದು ರೋಡಿನ ವಿಷಯ ಉಂಟು. ಆವಾಗ ಮನವಿ ತಗೊಂಡು ಈಗ 7 ತಿಂಗಳಿಗೆ ರೋಡ್ ಆಗಿ ಮೊನ್ನೆ 1 ವಾರ ಆಯ್ತು ಅಷ್ಟೇ, ಈಗ ಕ್ಲಿಯರ್ ಆಗಿ. ಸಾಧಾರಣ 10 ಲಕ್ಷದ ಕಾಮಗಾರಿ ಅದು. ನೋಡಿ, ಇಂಥ ಕೆಲಸ ಅವರು ಭಾರಿ ಫಾಸ್ಟಾಗಿ ಮಾಡ್ತಾರೆ. ಈಗ ಖಾಲಿ ಆಶ್ವಾಸನೆ ಕೊಡುವುದಿಲ್ಲ, ನಾನು ಮಾಡ್ತೇನೆ ಹಾಗೆ ಅಂತ ಇಲ್ಲ. ಈಗ ಕೊಂಡಾಣದ ಪರಿಸರದ ವಿಷಯ ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಕೆಲವು ರಾಜಕೀಯ ಎಲ್ಲ ಆಯಿತು. ಇವರು ಕೆಲಸ ಸ್ಟಾರ್ಟ್ ಮಾಡುವಾಗ ಅದು ಇದು ಅಂತೆಲ್ಲ ಬಂದು ಅವ್ರು ಮಾಡೋದು ಇವರು ಮಾಡೋದೆಲ್ಲ ವಿಷಯ ಬಂತು. ಇವಾಗ ಏನಾಗಿದೆ ಅಂದರೆ, ಇವಾಗ ಕೆಲಸ ನಾಳೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದು ಟೆಂಡರ್ ಆಗಿದೆ, ಈಗ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 50 ಲಕ್ಷದ ಬಜೆಟ್ ಕೊಂಡಾಣ ದೇವಸ್ಥಾನಕ್ಕೆ. ಇವರು ನೋಡಿ, ಹಿಂದೂ ವಿರೋಧಿ ಹಾಗೆ ಇಲ್ಲ ಹೇಳ್ತಾರಲ್ಲ, ಇವರು ಸದಾ ದೇವಸ್ಥಾನಕ್ಕೆ ಹೋಗುವಂಥ ಎಲ್ಲ ರಸ್ತೆಗಳಿಗೂ ಕೂಡ ಇವರು ಎಲ್ಲ ರಸ್ತೆಗಳು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಪ್ರತಿ ದೇವಸ್ಥಾನಕ್ಕೆ ಕೂಡ ಇವರು ಹೋಗ್ತಾರೆ ಸರ್. ಪ್ರತಿ ಹಿಂದೂ ಧರ್ಮಿಕ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರಕ್ಕೆ ಕೂಡ ಇವರು ಹೋಗ್ತಾರೆ. ಮತ್ತು ಇವರು ಹಿಂದೂ ವಿರೋಧಿ ಅಂತ ಇವರು ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾದರೆ ಈ ಬಾರಿ ಮತ್ತೊಮ್ಮೆ ಖಾದರ್ ಅವರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಆಗಿದ್ರೆ? ಅದಕ್ಕೆ 100ರಲ್ಲಿ 100, ಅದು ಯಾವುದೇ ಸಂಶಯವಿಲ್ಲ. ಕಳೆದ ಬಾರಿಗಿಂತ ಒಂದು 10-15 ಸಾವಿರ ಜಾಸ್ತಿ ಮತ ಅಂತ ತಗೊಳ್ತವೆ. ಈ ಸಲ ನೋಡಿ, ಈಗ ಇಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತಿಯಲ್ಲಿ ಅತಿ ಹೆಚ್ಚಿನ ಕಾರ್ಯಕರ್ತರ ಮಟ್ಟಿಗೆ ಬರ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಮೊದಲು ಸ್ವಲ್ಪ ಕಡಿಮೆ ಇರ್ಬೋದು ಕೆಲವು ಬೂತ್ ಮಟ್ಟದಲ್ಲಿ, ಈಗ ಪ್ರತಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಇವತ್ತು ಕೂಡ ಈಗ ನಮ್ಮ ಸಚಿವರು ಈಗ ಇಲ್ಲಿ ಬರ್ತಾ ಇದ್ದಾರೆ. ಈಗ ನಾವು ಹೊರಡ್ತಾ ಇದ್ದೇವೆ ಕಾರ್ಯಕ್ರಮ. ಎಷ್ಟು ಫೀಲ್ಡ್ ಮಾಡಲಿಕ್ಕಿದೆ? ಎಷ್ಟು ಹೊತ್ತು ನಾವು ದಿವಸಕ್ಕೆ ಫೀಲ್ಡ್ ಮಾಡ್ತೀರಿ? ಎಷ್ಟು ಮನೆಗಳು ಭೇಟಿ ಮಾಡ್ತೀರಿ? ನಾವು ಬೆಳಿಗ್ಗೆ ಈಗ ಸ್ಟಾರ್ಟ್ ಮಾಡಿದ್ದೇವೆ, ಇವತ್ತು ಸ್ವಲ್ಪ ಲೇಟ್ ಆಯಿತು, ಅವರನ್ನು ವೇಟ್ ಮಾಡ್ತಿದ್ದೇವೆ. ಬೆಳಿಗ್ಗೆ 8:30-9 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 10 ಗಂಟೆ ಸಹ ಆಗುವಂಥ ಸಂದರ್ಭ ಇದೆ ರಾತ್ರಿಯಲ್ಲಿ. ಎಷ್ಟು ಮನೆಗಳಿಗೆ ಭೇಟಿ ನೀಡಬೇಕಂತ ಏನಾದರೂ ಪ್ಲಾನ್ ಇದೆ? ನಮ್ಮ ಪಕ್ಷದ ವತಿಯಿಂದ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಯಾವುದೇ ನಾಯಕರಾಗಿರಲಿ, ಎಲ್ಲಿ ನಾಯಕರಾಗಲಿ, ಆ ಬೂತ್ ಮಟ್ಟವನ್ನು ಗಟ್ಟಿ ಮಾಡುವಂಥ ಉದ್ದೇಶ. ಬೂತ್ ಮಟ್ಟದಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ವೋಟರ್ಸ್ ಇದೆ, ಅದನ್ನು ನಾವು ಸೆಟ್ ಮಾಡಿ ಮತವನ್ನು ಕಾಂಗ್ರೆಸ್ಸಿಗೆ ಬರುವಾಗಿ ಮಾಡುವಂಥ ಕೆಲಸ. ಹಾಗೆ
ನಮಸ್ತೆ ವೀಕ್ಷಕರೇ, ರಾಜ್ಯ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಇವತ್ತು ನಾವು ರಾಜ್ಯ ಕದನದಲ್ಲೇ ಉಳ್ಳಾಲ ಕ್ಷೇತ್ರದಲ್ಲಿದ್ದೇವೆ. ಮಂಗಳೂರಿನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇವತ್ತು ನಾವು ಉಳ್ಳಾಲದಲ್ಲಿದ್ದೇವೆ. ಉಳ್ಳಾಲದಲ್ಲಿ ಆಗುವಂಥ ಎಲ್ಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಮತ್ತು ಸಾರ್ವಜನಿಕರ ಒಲವು ಏನಿದೆ, ಸಾರ್ವಜನಿಕರ ಈ ಬಾರಿಯ ಒಂದು ಆಯ್ಕೆಗಳು ಏನಿರ್ಬೋದು, ಇದೆಲ್ಲದ ವಿಚಾರಗಳನ್ನು ನಾನು ಬಿಚ್ಚಿಡುವಂಥ ಕೆಲಸವೇ ಈ ರಾಜ್ಯ ಕದನದಲ್ಲಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಳ್ಳಾಳ ಕ್ಷೇತ್ರವು ಕೂಡ ಬಹಳಷ್ಟು ಪ್ರಸಿದ್ಧವಾದಂಥದ್ದು. ಅದರಲ್ಲೂ UT ಖಾದರ್ ಅವರ ಕಾರ್ಯವೈಖರಿಯು ಕೂಡ ಅವರದೇ ಆದಂಥ ಮನ್ನತೆಗಳಿಗೂ ಕೂಡ ಒಂದು ಜನರು ಕೂಡ ಆಶೀರ್ವಾದ. ಪ್ರತಿ ವರ್ಷದ ಒಂದು ಇತಿಹಾಸ, ರಾಜಕೀಯ ಇತಿಹಾಸದಲ್ಲಿ 5 ವರ್ಷಕ್ಕೊಮ್ಮೆ ಬರುವಂಥ ಇತಿಹಾಸದಲ್ಲಿ ನಿರ್ಣಾಯಕ ಪಾತ್ರಧಾರರು ಕೂಡ ಹೌದು. ಇಲ್ಲಿ BJP ಹೇಗೆ ಕಣದಲ್ಲಿ ಇದೆಯಾ, ಅದು ಇರುವಂಥ ಕ್ಷೇತ್ರಗಳಲ್ಲಾಗಿರ್ಬೋದು ಪ್ರಬಲ ಪೈಪೋಟಿ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಉಳ್ಳಾಳ ಕ್ಷೇತ್ರದಲ್ಲಿ BJPಯ ಪ್ರಬಲವಾದಂಥ ಪೈಪೋಟಿ ಅಂತ ಕಾಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ಗಮನಿಸ್ಬೋದು, ಪೈಪೋಟಿಯನ್ನು ನೀಡೋದಕ್ಕೋಸ್ಕರ ಇತರ ಕ್ಷೇತ್ರಗಳಲ್ಲಿರುವಂಥ ಸ್ಪರ್ಧೆಗಳು ಕೂಡ ಆಗ್ತಾ ಇದೆ. SDP ಆಗಿರ್ಬೋದು, JDS ಅಲ್ಲಿ ಆಗಿರ್ಬೋದು, ಒಂದೇ ಸಮುದಾಯದ ಮುಖಂಡರು ಕೂಡ ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಉಳ್ಳಾಳ ಕ್ಷೇತ್ರ ಈ ಬಾರಿ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆಯಲ್ಲಿ ಖಾದರ್ ಅವರ ಒಲವು ಒಂದು ಕಡೆಯಲ್ಲಿ ಆದರೆ ಜನರದ್ದು, ಇನ್ನೊಂದು ಕಡೆಯಲ್ಲಿ ಖಾದರ್ ಅವರ ಪ್ರಗತಿ ಕಾರ್ಯಗಳಲ್ಲಿ ಒಂದಷ್ಟು ನ್ಯೂನತೆಗಳನ್ನು ಕಂಡುಕೊಂಡಿರುವಂಥ ಇಲ್ಲಿಯ ಜನರ ಒಂದು ವಾದ ಆಗಿರ್ಬೋದು. ಎಷ್ಟರ ಮಟ್ಟಿಗೆ ಈ ಬಾರಿ ಮಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಈ ಒಂದು ಉಳ್ಳಾಲ ಕ್ಷೇತ್ರದಲ್ಲಿ ಇವತ್ತು ಎಷ್ಟರ ಮಾರಿಗೆ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ನೀವು ಗಮನಿಸ್ಬೋದು, ಉಳ್ಳಾಳ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯೂ ಕೂಡ ಆಗ್ತಾ ಇದೆ. ಆದರೆ ಉಳ್ಳಾಳದಲ್ಲಿ ಆದಂಥ 15 ವರ್ಷಗಳ ಪ್ರಗತಿ ಕಾರ್ಯಗಳು ಏನಿದೆ ಅದನ್ನು ಜನರು ಈ ಬಾರಿ ಸ್ವೀಕರಿಸ್ತಾರಾ, ಅಥವಾ ರಾಜಕೀಯ ತಂತ್ರಗಾರಿಕೆಯಲ್ಲಿ ಖಾದರ್ ಅವರಿಗೆ ಎಷ್ಟು ಒಂದು ಡಿಜಿಟಲ್ ಅಂಕೆಯಲ್ಲಿ ಅಥವಾ ಸಂಖ್ಯೆಯಲ್ಲಿ ಬಾರಿ ಜಯಬೇರಿ ಗಳಿಸ್ಬಹುದಾ, ಹೇಗಿದೆ ಜನರ ಅಭಿಮತ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ರಾಜ್ಯ ಕದನಕ್ಕೆ ಸ್ವಾಗತ. ರಾಜ್ಯ ಕದನದಲ್ಲಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಮಂಗಳೂರು ಉಳ್ಳಾಲದಲ್ಲಿ ನಾವು ಇವತ್ತು ಇದ್ದೀವಿ. ಉಳ್ಳಾಲದಲ್ಲಿರುವಂಥ ರಾಜಕೀಯ ಲೆಕ್ಕಾಚಾರಗಳನ್ನು ಏನಿರೋದೋ ಅಥವಾ ರಾಜಕೀಯ ಒಂದು ಬೆಂಬಲಿಗರ ಒಂದು ದಂಡು ಏನು ಕೆಲಸ ಮಾಡ್ತಾ ಇದೆ, ಹಾಗೆಯೇ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಣ್ತಾ ಇರುವಂಥದ್ದು ಕಡಲ ಕೊರತೆಯ ಒಂದು ಬಹಳಷ್ಟು ದೊಡ್ಡದಾದ ಅಂಶವೂ ಕೂಡ ಕಾಣಬಹುದು. ಯಾಕಂದರೆ ಈಗಾಗಲೇ ನೀವು ಗಮನಿಸ್ಬೋದು, ಕಡಲ ಕೊರತೆಯಿಂದ ಬಹಳಷ್ಟು ದೊಡ್ಡ ಎಫೆಕ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಕಡಲ ಕಿನಾರೆಯಲ್ಲಿ ಒಂದು ಬಹಳಷ್ಟು ದೊಡ್ಡ ಮಟ್ಟಿನ ಒಂದು ತೊಂದರೆಗಳನ್ನು ಕೂಡ ಜನರು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿಯ ಪರಿಸ್ಥಿತಿಯಲ್ಲಿ ಖಾದರ್ ಅವರು ಯಾವ ರೀತಿಯಲ್ಲಿ ಅದನ್ನೆಲ್ಲ ನಿಭಾಯಿಸ್ತಾ ಇದ್ದಾರೆ, ಅಥವಾ ತಡೆಗೋಡೆ ನಿರ್ಮಾಣದಲ್ಲಿ ಯಾವ ಹಂತದಲ್ಲಿ ಖಾದರ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಜನ ಆಶೀರ್ವಾದ ಹೇಗಿರ್ಬೋದು, ಇದೆಲ್ಲವನ್ನು ಕೂಡ ತೋರಿಸ್ತೀನಿ ಈ ಒಂದು ಸಂಚಿಕೆಯಲ್ಲಿ.
ಎಸ್ ವೀಕ್ಷಕರೇ, ನಾವು ಉಳ್ಳಾಳ ಕ್ಷೇತ್ರದಲ್ಲಿ ಕಡಲ ಕಿನಾರೆಯಲ್ಲಿದ್ದೇವೆ. ಎಸ್, ನಾನು ಹೇಳ್ತಾ ಇದ್ದೆ ಈಗಾಗಲೇ, ಕಡಲ ಕಿನಾರೆಯಲ್ಲಿ ಕಡಲ ಕೊರತೆಯ ಒಂದು ತೊಂದರೆಗಳು ಅಥವಾ ಕಡಲ ಕೊರತೆಯಿಂದ ಆಗಿರುವಂಥ ತೊಂದರೆಗಳು ಬಹಳಷ್ಟು ಇದೆ. ಆ ಒಂದು ವಿಚಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೀವು ಗಮನಿಸ್ಬೋದು ವೀಕ್ಷಕರೇ, ಬಹಳಷ್ಟು ಜನರು ಕೂಡ ಅಲ್ಲಿ ಕಾಣ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಒಂದು ಕಡಲ ಭಾಗದಲ್ಲಿ ಅಥವಾ ಆ ಒಂದು ಅಲೆಗಳ ಅಬ್ಬರಕ್ಕೆ ಅಲ್ಲಿ ಬಹಳಷ್ಟು ಒಂದು ಕ್ಷೇತ್ರದಲ್ಲಿರುವಂಥ ಈ ಒಂದು ಕಡಲ ಏನು ತಡೆಗೋಡೆ ನಿರ್ಮಾಣ ಕಿತ್ತು ಹೋಗಿರೋ ಒಂದು ಸಂಪೂರ್ಣ. ಆದರೆ ಈ ಬಾರಿ ಅದರ ಗಮನವನ್ನು ಕೂಡ ಹರಿಸ್ತಾ ಇದ್ದಾರೆ. ಹೆಚ್ಚಿನ ಒಂದು ಕಡಲ ಕೊರೆತ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ವಿಶೇಷವಾಗಿ ಕಡಲ ತಡೆಗೆ ಕಡಲ ಕೊರೆತದ ತಡೆಗೆ ಏನಿದೆ ಅದಕ್ಕೆ ಕಲ್ಲುಗಳನ್ನು ಹಾಕುವಂಥ ಕೆಲಸವನ್ನು ಇಲ್ಲಿ ಇಟಾಚಿಯ ಮೂಲಕ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ ಇರುವಂಥದ್ದು ಕಡಲ ಕಿನಾರೆಯಲ್ಲಿರುವಂಥ ಒಂದು ಮನೆಗಳಿಗೆ ಮತ್ತು ಇಲ್ಲಿರುವಂಥ ಪ್ರವಾಸಿ ತಾಣಕ್ಕೆ ಒಂದಷ್ಟು ಕುತ್ತು ಬರುತ್ತೆ ಅನ್ನುವಂಥದ್ದು ಕೂಡ ಗಮನಿಸ್ಬೋದು. ಅದಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಈ ಬಾರಿ ಒಂದು ಮಳೆಗಾಲದ ಮೊದಲ ದಿನವೇ ಒಂದು 4-5 ದಿವಸಗಳ ಮೊದಲೇ, ಮಳೆಗಾಲ ಇನ್ನೂ ಶುರುವಾಗಬೇಕು, ಅದಕ್ಕಿಂತ ಮೊದಲೇ ಒಂದು 4 ದಿವಸ ಮಳೆ ಬಂತು. ಆ ಅಬ್ಬರಕ್ಕೆ ಬಹಳಷ್ಟು ಕಡಲ ಕಿನಾರೆಗಳಲ್ಲಿ ಮನೆಗಳಿಗೆ ಪೂರ ಹಾನಿ ಆಗಿದೆ. ಅಂದರೆ ಬಹಳಷ್ಟು ಕಡಲ ಕೊರೆತದ ಒಂದು ಹೊಡೆತದಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಬಾರಿ ಆ ಒಂದು ತಡೆಗೋಡೆಗೆ ಕಲ್ಲುಗಳನ್ನು ಹಾಕುವಂಥದ್ದು, ಕಡಲಿಗೆ ಕಲ್ಲು ಹಾಕುವಂಥ ಕೆಲಸವನ್ನು ಆಗ್ತಾ ಇದ್ದಾರೆ. ಬಹಳಷ್ಟು ಒಂದು ವಿಶೇಷವಾಗಿ ತಂತ್ರಜ್ಞಾನದ ಮೂಲಕ ವೇಗವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಗಮನಿಸುವಂಥದ್ದು ಪ್ರತಿ ವರ್ಷವೂ ಕೂಡ ಕಡಲಿಗೆ ಕಲ್ಲು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಶ್ವತವಾದಂಥ ಪರಿಹಾರ ಏನು, ಶಾಶ್ವತವಾದಂಥ ಪರಿಹಾರ ಏನು ಮಾಡಬೇಕಾಗಿದೆ, ಇದೆಲ್ಲವನ್ನು ಕೂಡ ಗಮನಿಸಬೇಕಾದಂಥ ಅಂಶ ಕೂಡ ಹೌದು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಕಡಲ ಕೊರೆತ ಬರ್ತಾ ಇರುತ್ತೆ, ಮಳೆಗಾಲಕ್ಕೆ ಮಳೆ ಬರುತ್ತಾ ಇರುತ್ತೆ, ಸಮುದ್ರದ ಅಲೆಗಳು ದೊಡ್ಡದಾಗಿ ಬರ್ತಾ ಇರುತ್ತೆ. ಆ ಸಂದರ್ಭಗಳಲ್ಲಿ ಕಡಲ ಕೊರೆತ ಸಾಮಾನ್ಯವಾಗಿರುತ್ತೆ. ಆದರೆ ಇದಕ್ಕೆ ಸಾಮಾನ್ಯವಾಗಿರುವಂಥ ಕಡಲ ಕೊರೆತಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕೂಡ ಕಂಡುಹುಡುಕಬೇಕಾಗಿದೆ. ಇದರ ಬಗ್ಗೆ ಜನರ ಮಾತುಗಳೇನು ಅಂತ ಕೇಳ್ಕೊಳ್ಳೋಣ. ಎಸ್, ನಾವು ಸ್ಥಳೀಯರನ್ನು ಕೂಡ ಮಾತಾಡ್ತೇವೆ. ಎಸ್, ನಾವು ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿದ್ದೇವೆ. ಉಳ್ಳಾಲ ಕ್ಷೇತ್ರದಲ್ಲಿ ಇಲ್ಲೇ ಜನರು ಏನು ಅಂತಾರೆ, ಈ ಬಾರಿ ಚುನಾವಣೆ ಹೇಗಿದೆ, ಇವರ ಅನಿಸಿಕೆಯನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಎಸ್, ನಮಸ್ತೆ ಸರ್. ನಮಸ್ತೆ. ಉಳ್ಳಾಲ ಚುನಾವಣೆ ಅಂದರೆ ನಾವು ಜನರೆಲ್ಲ ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಯಾಕಂದರೆ ನಮಗೆ ನೋಡಿ, ಈ ಗ್ರಾಮದಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸ ಒಮ್ಮೆ ಅದು ನಡೆದುಕೊಂಡಿರ್ತದೆ, ಮತ್ತು ಅಲ್ಲಿ ಬಾಕಿ ಬಿಟ್ಟರೆ ಬಾಕಿ ಆಗ್ತದೆ. ಅಂದರೆ ಚರಂಡಿದು ವಿಷಯ ಇಲ್ಲಿ ಉಳ್ಳಾಲದಲ್ಲಿ ತುಂಬ ತೊಂದರೆಯಲ್ಲಿ ಉಂಟು. ಆವಾಗೊಮ್ಮೆ ಚರಂಡಿ ಮಾಡಿದರೆ ಅದು ಮಣ್ಣಿನ ಅಡಿಯಲ್ಲೇ ಉಂಟು ಅದರದ್ದು ಇದು ಪೈಪೆಲ್ಲ. ಅದು ಆವಾಗವೇ ನಾವು ಹೇಳಿದ್ದೇವೆ, ಅದು ಚರಂಡಿ ಮಾಡುವಾಗ ಅದರಲ್ಲಿ ತುಂಬ ತೊಂದರೆ, ಒಂದು ಕರೆಕ್ಟಾಗಿ ವ್ಯವಸ್ಥೆ ಬರಲಿಕ್ಕೆ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ಈ ವರ್ಷ ಹೊಸ ಚರಂಡಿಯನ್ನು ಉಳ್ಳಾಲದಲ್ಲಿ ಈಗ ಮಾಡ್ತಾ ಇದ್ದಾರೆ. ಅದು ಕೂಡ ಕರೆಕ್ಟಾಗಿ ಪೂರ್ತಿಯಾಗಿ ಆಗಲಿಲ್ಲ. ಅದೇ ರೀತಿಯಲ್ಲಿ ಮತ್ತು ನಮ್ಮ ಇಲ್ಲಿ ಅಬ್ಬಕ್ಕನದೊಂದು ಸ್ಟ್ಯಾಚ್ಯೂ ಉಂಟು, ಅದು ಕೂಡ ಒಂದು ಸರಿಯಾಗಿ ವ್ಯವಸ್ಥೆ ಉಳ್ಳಾಲದಲ್ಲಿ, ಅದು ಮುಂಚಿನ ರಾಜನ ಕಾಲದಿಂದಲೇ ಬಂದಂಥ ಒಂದು ಅಬ್ಬಕ್ಕನ ಸ್ಟ್ಯಾಚ್ಯೂ. ಅದನ್ನು ನಾವು ತುಂಬ ಒಂದು ಇಲ್ಲಿ ಉಳ್ಳಾಲದಲ್ಲಿ ಅಭಿವೃದ್ಧಿ ಮಾಡಬೇಕಿತ್ತು. ಅದು ತುಂಬ ಟೈಮಿಂದ ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಇಲ್ಲ. ಈಗ ಈ ಸಾರಿ ಕೂಡ ನೋಡಿ ಒಂದು ಅರ್ಧದಲ್ಲಿ ಮಾಡಿಬಿಟ್ಟಿದ್ದಾರೆ, ಅದು ಒಂದು ಕರೆಕ್ಟ್ ಆಗಲಿಲ್ಲ. ಅದೆಲ್ಲ ಆಗಬೇಕು. ಮತ್ತು ಉಳ್ಳಾಲ ಪರಿಸರದಲ್ಲಿ ಕೂಡ ಹಾಗೆ
ಈ ನಮ್ಮ ಒಂದು ಕಸದ ವಿಷಯದಲ್ಲಿ ಎಲ್ಲ ತುಂಬ ಅಲ್ಲಿ ನೋಡಿದರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಕಸ ಬಿಸಾಡ್ತಾರೆ ಇಂಥೆಲ್ಲ ವಿಷಯ ತೊಂದರೆಗಳು ಉಂಟು. ಅದಕ್ಕೋಸ್ಕರ ರಾಜಕೀಯದವರು ಒಮ್ಮೆ ಆ ವಿಷಯ ಸೀಸನಲ್ಲೇ ಬರ್ತಾರಂತ ಹೇಳಿದರೆ ಮತ್ತು ಬೇರೆ ಟೈಮಲ್ಲಿ ಆ ವಿಷಯದಲ್ಲಿ ಅವರು ಇರುವುದಿಲ್ಲ. ಅದಕ್ಕೋಸ್ಕರ ನಮಗೆ ಸರಿಯಾದ ವ್ಯವಸ್ಥೆ ಉಳ್ಳಾಲದಲ್ಲಿ ಆಗಬೇಕು. ಈ ಹಿಂದೆಯ ಉಳ್ಳಾಲವನ್ನು ನೋಡಿದರೆ ಈಗಿನ ಉಳ್ಳಾಲಕ್ಕೆ ಡಿಫ್ರೆನ್ಸ್ ಏನಿದೆ? ಏನಾದರೂ ಪ್ರಗತಿ ಆಗಿದೆ ಅಂತ ಅನಿಸ್ತಾ ಇದೆಯಾ? ಆದರೂ ಈಗ ಅಂದರೆ ಸ್ವಲ್ಪ ನಮಗೆ ಅಭಿವೃದ್ಧಿ ಉಂಟಾ ಅಂತೇಳಿ ಹೇಳ್ಬೋದು. ಯಾಕಂದರೆ ಕೆಲವೆಲ್ಲ ಪರಿಸರವನ್ನೆಲ್ಲ ಒಂದು ಸ್ವಚ್ಛತೆ ವಿಷಯದಲ್ಲೆಲ್ಲ ಒಂದು ಕರೆಕ್ಟ್ ಮಾಡ್ತಾ ಇದ್ದಾರೆ. ಆದರೂ ಎಷ್ಟು ಮಾಡಿದರೂ ಕೂಡ ಅದು ಕರೆಕ್ಟ್ ಒಂದು ನೀಟಾಗಿ ವ್ಯವಸ್ಥೆ ಅಂತೇಳಿ ಉಳ್ಳಾಲದಲ್ಲಿ ನಮಗೆ ಕಂಡು ಬರುವುದಿಲ್ಲ. ಯಾವುದೇ ಕಾಮಗಾರಿ ಪೂರ್ಣಗೊಂಡಿಲ್ಲ ಯಾವುದೇ ಕಾಮಗಾರಿ ಉಳ್ಳಾಲದಲ್ಲಿ ಪೂರ್ಣಗೊಂಡಿಲ್ಲ. ಯಾಕಂದರೆ ಅರ್ಧಕ್ಕರ್ಧವೇ ಎಲ್ಲ ಮಾಡಿ ಅದು ಅರ್ಧದಲ್ಲಿ ಬಿಟ್ಟರೆ ಮತ್ತೆ ಅಲ್ಲಿಯೇ ಬಾಕಿ ಆಗ್ತದೆ. ಯಾವುದು ಕರೆಕ್ಟಾಗಿ ಒಂದು ವ್ಯವಸ್ಥೆ ಅಂತೇಳಿ ಇಷ್ಟರವರೆಗೆ ಆಗಲಿಲ್ಲ. ಎಸ್, ಇದು ಇಲ್ಲಿಯ ಜನರ ಮಾತು. ಯಾಕಂದರೆ ಯಾವುದೇ ಕಾಮಗಾರಿಯನ್ನು ಪೂರ್ಣ ಹಂತವನ್ನು ಹೊಂದಿಲ್ಲ ಅನ್ನುವಂಥದ್ದು. ಹಬ್ಬಕ್ಕ ಸ್ಟ್ಯಾಚ್ಯೂ ಆಗಿರ್ಬೋದು, ಅದನ್ನು ಕೂಡ ಸಂಪೂರ್ಣವಾಗಿ ಇಷ್ಟರವರೆಗೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಇಲ್ಲಿಯ ಅಭಿಪ್ರಾಯ. ಎಸ್ ವೀಕ್ಷಕರೇ, ನಾವೀಗ ಕೋಟೆಗಾರ ಗ್ರಾಮದಲ್ಲಿ ಇದ್ದೇವೆ. ಇಲ್ಲಿ ನಡೆದಿರುವಂಥ ಫೀಲ್ಡ್ ಏನಿದೆ, ಕಾದರವರು ಬಾಯಿ ಅವರು ಕೂಡ ಇಲ್ಲಿ ಇದ್ದಾರೆ. ಫೀಲ್ಡಲ್ಲಿ ಯಾವ ರೀತಿಯ ಒಂದು ಕಾರ್ಯವೈಖರಿಗಳನ್ನು ಮಾಡ್ತಾರೆ, ಕಾರ್ಯಕರ್ತರ ಸಂಖ್ಯೆ ಎಷ್ಟಿದೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಹಾಗೆಯೇ ಇಲ್ಲಿರುವಂಥ ಫೀಲ್ಡಲ್ಲಿ ಜನ ಆಶೀರ್ವಾದ ಹೇಗಿರುತ್ತೆ ಕಾದರವರಿಗೆ, ಹಾಗೆಯೇ ಅವರು ಮಾಡಿದ ಪ್ರಗತಿ ಕಾರ್ಯಗಳೇನು ಅನ್ನುವಂಥದ್ದು ಅವರ ಜೊತೆನೇ ಮಾತಾಡೋಣ. ಅವ್ರ ಜೊತೆ ಈಗ ನೇರವಾಗಿ ಮಾತಾಡಲಿಕ್ಕೆ ಚಿಟ್ ಚಾಟನ್ನು ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಕ್ಷೇತ್ರಕ್ಕೆ ನೀವು ಬಂದಾಗ? ಹೇಗೆ ನಿಮಗೆ ಜನಾಭಿಪ್ರಾಯ ಇದೆ? ಇಲ್ಲ, ಭಾಳಷ್ಟು ಖುಷಿ ಆಗ್ತದೆ. ಬಹುಶಃ ನಾವು ಏನು ಈ ಪ್ರದೇಶ ಕೆಲಸ ಮಾಡಿದಾರ ಇಲ್ಲಿ ಎಲ್ಲ ಜನರು ಕಿರಿಯರು ಅದನ್ನು ನೆನಪಿಟ್ಟುಕೊಂಡು ಬಹುಶಃ ನೀವು ನಮಗೆ ಕೆಲಸ ಮಾಡಿದ್ದೀರಿ, ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಸ್ಪಷ್ಟ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಇವತ್ತು ಕೊಡ್ತಾ ಇದ್ದಾರೆ. ಯಾವುದೇ ಅಪಪ್ರಚಾರ ಇನ್ನಿತಿಗೆ ಯಾವುದೇ ಕಿವಿಗೋಡದೆ ಇವತ್ತು ಕೆಲಸ ಮಾಡಿದ ಸತ್ಯ, ಅಪಪ್ರಚಾರ ಸುಳ್ಳು. ಎಸ್, ಈಗಾಗಲೇ ಅಪಪ್ರಚಾರ ಅಂತ ಹೇಳಿದಾಗ ಕಾದರ್ಬಾಯಿ ಅವರು ದೇವಸ್ಥಾನಕ್ಕೆ ಹೋದರೆ ಬ್ರಹ್ಮಕಲಶ ಮಾಡಬೇಕು, ಅದು ಇದು ಎಲ್ಲ ಅಂತ ಬಹಳಷ್ಟು ಅಪಪ್ರಚಾರಗಳಾಗಿದೆ. BJP ಅವರಿಂದ ಆಗಿರ್ಬೋದು, ಸಂಘಟನೆಯಿಂದ ಆಗಿರ್ಬೋದು. ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಜಾತಿಗಿಂತಲೂ ನೀತಿ ಮುಖ್ಯ. ಆಯಿತು, ಜನಪ್ರತಿನಿಧಿಗಳು ಜಾತಿ ಆಧಾರದ ನೀತಿ ಆಧಾರದಲ್ಲಿ ಹೋಗಬೇಕು, ಮೌಲ್ಯದ ವಿಚಾರದಲ್ಲಿ ಹೋಗಬೇಕು. ಎಲ್ಲ ಜಾತಿ ಧರ್ಮ ಸಮಾನತೆ ನೋಡಿಕೊಂಡು ರಾಜಕೀಯ ಧರ್ಮ ಅಂತಿದೆ. ನನ್ನ ಮನೆ ಬಹುಶಃ 4 ವರ್ಷ 10 ತಿಂಗಳಲ್ಲಿ ನಾನು ಮಂತ್ರಿ ಆಗಿದ್ದಾಗ 100 ಜನ ನಮ್ಮ ಮನೆಗೆ ಬರ್ತಾಯಿದ್ರು. ನಾನು ಇಷ್ಟರವರೆಗೆ ನಿನ್ನ ಹೆಸರೇನು, ನಿನ್ನ ಪಕ್ಷ ಯಾವುದು, ನೀನು ಓಟ್ ಹಾಕಿದೆಯಾ, ಓಟ್ ಹಾಕಲಿಲ್ವೋ, ನಿನ್ನ ಧರ್ಮ ನಾನು ಕೇಳಲಿಲ್ಲ. ಯಾರು ಬಂದಿದ್ದಾರೆ, ನಿಮ್ಮ ಕಷ್ಟ ಏನು, ಕೆಲಸ ಆಗ್ತದೆ ಇಲ್ವೋ, ಇಲ್ಲದಿದ್ದರೆ ಇಲ್ಲ, ಆಗದೆ ಆಗ್ತದೆ, ಸಹಾಯ ಮಾಡಿ ನಾವು ಕಲಿಸಿದ್ದೇವೆ. ಈಗ ಜನರು ಕೂಡ ಅಷ್ಟೇ, ಜಾತಿ ಮತ ಪಕ್ಷ ಮರೆತು ಬಿಟ್ಟು ಇವತ್ತು ಎಲ್ಲರೂ ಕೂಡ ಮುಂದೆ ನಿಂತು ಈ ಸಲ ನಮ್ಮ ಈ ಕ್ಷೇತ್ರದಿಂದ ನಾವು ಗೆಲ್ಲಿಸಿ ಕೊಡ್ತೇವೆ ಎಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ ನಮ್ಮದು ಹಿರಿಯ ಕಾರ್ಯಕರ್ತರು ಈ ಪ್ರದೇಶದ ಆಗಿರುವಂಥ ನಮ್ಮ ಹರೀಶ್ ರಾವ್ ಇದ್ದಾರೆ, ಅದೇ ಜೊತೆ ನಮ್ಮ ಸಂಪತ್ ಅವರಿದ್ದಾರೆ, ನಮ್ಮ ಯೂತ್ ಕಾಂಗ್ರೆಸ್ ರಂಜಿತ್ ಅವರಿದ್ದಾರೆ, ಆಲ್ ಇಂಡಿಯಸ್ ಅವರಿದ್ದಾರೆ, ಪೋಡಿ ಮೋಹನ್ ಅವರಿದ್ದಾರೆ, ಮಡ್ಯ ನಮ್ಮ ಅಮೀದ್ ಇದ್ದಾರೆ, ಅದು ನೋಡಿ ಹಿರಿಯ ಅಂತ ನಮ್ಮ ಅರ್ಷದ್ ಮುದ್ದಿ ಅವರಿದ್ದಾರೆ. ಈ ರೀತಿ ಈ ಪ್ರದೇಶದಲ್ಲಿ ಎಲ್ಲ ಹಿರಿಯ ಕಿರಿಯರೆಲ್ಲ ಜೊತೆಗೂಡಿಕೊಂಡು ಯಾವುದೇ ಒಂದು ಜಾತಿ ಮತ್ತು ಭೇದ ಇಲ್ಲದೆ ಒಳ್ಳೆ ಸೋದರತೆಯಿಂದ ಇವತ್ತು ಉತ್ತಮವಾದ ಸಮಾಜ ಜೊತೆಯಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೇವೆ. ಎಸ್, ಪ್ರಗತಿ ಕಾರ್ಯದಲ್ಲಿ ರಾಜಕೀಯ ಮಾಡುವಂಥದ್ದು ಬಹಳಷ್ಟು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರು ಕೂಡ ಅದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್, ಈಗ ಕಾದರ್ ಅವರು ಯಾವುದೇ ಒಂದು ಕೆಲಸ ಎತ್ತಿಕೊಂಡ್ರೆ ಅದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಬರ್ತಾ ಇದೆಯಾ ಅನ್ನುವಂಥದ್ದು, ಅಂಥದ್ದು ಏನಾದರೂ ಸನ್ನಿವೇಶ ಆಗಿದೆಯಾ? ಆಗ್ತದೆಲ್ಲ ರಾಜಕೀಯದಲ್ಲಿದೆಲ್ಲ ಸ್ವಾಭಾವಿಕ. ಯಾಕಂತ ಹೇಳಿದರೆ ಎರಡು ಸಕಾರಾತ್ಮಕವಾದ ರಾಜ್ಯಕ್ಕೆ ಮತ್ತು ನಕಾರಾತ್ಮಕ
ನಕಾರಾತ್ಮಕವಾದ ರಾಜ್ಯಕ್ಕೆ ಇದೆ, ನಮ್ಮದೆಲ್ಲವೂ ಕೂಡ ಸಕಾರಾತ್ಮಕವಾದ ರಾಜ್ಯಕ್ಕೆ. ಯಾರು ನಕಾರಾತ್ಮಕವಾದ ರಾಜ್ಯಕ್ಕೆ ಪಕ್ಷ ತಗೊಂಡು ಹೋಗ್ತಾರೆ ಅವ್ರು ಕೆಲವು ಸನ್ನಿವೇಶವನ್ನು ಇವತ್ತು ಸಮಸ್ಯೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದೇ ರಾಜ್ಯಕ್ಕೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ಬಹಳಷ್ಟು ಜನರು ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ನಾಯಕರು ಅಂತ ಬಹಳಷ್ಟು ಬಣ್ಣವನ್ನು ಬಿಂಬಿಸ್ತಾ ಇದ್ದಾರೆ. ಹಾಗೆ ನೋಡ್ತಾ ಇರುವಾಗ ಖಾದರ್ ಅವರಿಗೂ ಕೂಡ ಆ ಒಂದು ನೆರಳ ಬರ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ತಾವೇನು ಹೇಳ್ತೀರಿ? ಖಾದರ್ ಅವರು ಹಿಂದೂ ವಿರೋಧಿ ನಾಯಕರ ಹಾಗಾದರೆ? ಖಂಡಿತವಾಗಿ ನಾವು ಕಾಂಗ್ರೆಸ್ನವ್ರು ಯಾರು ಕೂಡ ಹಿಂದೂ ವಿರೋಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರ ಹಿಂದುತ್ವ ಈ ದೇಶಕ್ಕೆ ಇವತ್ತು ಅಗತ್ಯ. ಸ್ವಾಮಿ ವಿವೇಕಾನಂದ ಅವರು ಇವತ್ತು ರಾಜ್ಯಕ್ಕೆ ಬೇಕಾಗಿ ಅದನ್ನು ಯಾರು ಒಪ್ಪಲಿಕ್ಕೆ ಹೋಗೋದಿಲ್ಲ. ವಿವೇಕಾನಂದ ಏನು ತತ್ವ ಆದರ್ಶ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಕನಸು ಮತ್ತು ಅಂಬೇಡ್ಕರ್ ಸಂವಿಧಾನ ಏನಿದೆ ಇದಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗೋ ಸಂದರ್ಭ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಬದುಕಬೇಕಂತೇಳಿ ಇವತ್ತು ಸ್ಪಷ್ಟವಾದ ಸಂದೇಶ ಇವತ್ತು ಇದೆ. ಇವತ್ತು ಪ್ರತಿಪಕ್ಷದವರಿಗೆ ಇವತ್ತು ಬೇರೆ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಂದ ಅಧಿಕಾರದಿಲ್ಲ ಏನು ಕೂಡ ಮಾಡಲೂ ಇಲ್ಲ. ಇದರಲ್ಲಿ ಈಗ ನಾವು ಅಧಿಕಾರಕ್ಕೆ ಬಂದ 5 ವರ್ಷ ಎಲ್ಲ ಜನಸಾಮಾನ್ಯರ ಅದು ಹಕ್ಕುಪತ್ರದಿಂದ ಹಿಡಿದು ರಸ್ತೆ ಅಭಿವೃದ್ಧಿಯಿಂದ ಹಿಡಿದು ಅವರಿಗೆ ರೇಷನ್ ಕಾರ್ಡ್ ಕೊಡೋ, ಇಂದಿನ ಸರ್ಕಾರಕ್ಕೆ ಒಂದು ರೇಷನ್ ಕಾರ್ಡ್ ಕೊಡೋ ಯೋಗ್ಯತೆ ಇರಲಿಲ್ಲ. ಇದರಲ್ಲಿ ನಾವು ಬಂದ ನಂತರ ರಾಜ್ಯ ಇವತ್ತು 40 ಲಕ್ಷ ರೇಷನ್ ಕಾರ್ಡ್ ಕೊಟ್ಟಿದೆ. ಅಂದರೆ 40 ಲಕ್ಷ ವಂಚಿತರಾಗಿದ್ದು ಕಾರ್ಡಿಂದ. ಇವತ್ತು ನನ್ನ ಸುಮಾರು 10,500 ಇವತ್ತು ಹಕ್ಕುಪತ್ರ ನಾವು ಇವತ್ತು ಕೊಟ್ಟಿದ್ದೇವೆ. ಎಲ್ಲ ರಸ್ತೆಗಳು ನಾವು ಇವತ್ತು ಅಭಿವೃದ್ಧಿಪಡಿಸಿದ್ದೇವೆ. ಶೈಕ್ಷಣಿಕ ಸಂಸ್ಥೆಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. പക്ഷേ ಇವತ್ತು ಯಾವುದು ಮತ್ತು ಸರ್ಕಾರ ಬೇರೆ ಬೇರೆ ಯೋಜನೆ ಜನರಿಗೆ ಇವತ್ತು ಮುಡ್ತಾ ಇದೆ. ಪ್ರತಿಪಕ್ಷ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ? ಸೊ ಈ ಒಂದು ಆಧಾರದ ಮೇಲೆ ಮತ್ತೊಂದು ವಿಭಜನೆ ಮಾಡಿ ಸಮಾಜ ಪಿಯೂಸ್ ಅವರು ಕೂಡ ವೈಮನಸ್ಸನ್ನು ಇವತ್ತು ಹುಟ್ಟಿಸಿಕೊಂಡು ಸಮಾಜ ವಿಭಾಗ ಮಾಡಿ ಏನಾದರೂ ಮತ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಹಿಂದೆ ಕೂಡ ಅದೇ ಕೆಲಸ ಮಾಡ್ತಾರೆ. ಅದೇ ಹಿಂದೆ ಕೂಡ ಯಶಸ್ವಿ ಆಗಲಿಲ್ಲ, ಈ ಸಲ ಕೂಡ ಯಶಸ್ವಿ ಆಗುವುದಿಲ್ಲ. ಅದಕ್ಕೆ ಈಗಾಗಲೇ ರಾಹುಲ್ ಅವರು ಬಂದಿರುವಂಥದ್ದು, ಇದರಿಂದ ಬಹಳಷ್ಟು ರಾಹುಲ್ ಅವರ ಹವಾ ನಿಮಗೆ ಈ ಬಾರಿ ಲಾಭ ತರುತ್ತಾ ಅನ್ನುವಂಥ? ಖಂಡಿತವಾಗಿ ಒಂದು ಯುವ ನಾಯಕರಾಗಿದ್ದುಕೊಂಡು ಎಲ್ಲಿಯೂ ಕೂಡ ಅವರು ಸುಳ್ಳು ಎಲ್ಲಿಯೂ ಕೂಡ ಹೇಳಿಲ್ಲ. ಇವತ್ತು ರೈತರ ವಿರುದ್ಧವಾಗಿ ದೇಶದಲ್ಲಿ ಭೂಸ್ವಾಧೀನ ಕಾಯ್ದೆಯನ್ನು ಈಗಿನ ದೇಶದ ಪ್ರಧಾನಮಂತ್ರಿ ತಂದಾಗ ಅದನ್ನು ವಿರೋಧಿಸಿ ಇವತ್ತೊಬ್ಬ ರೈತ ಈ ಜಾಗ ನನ್ನದೇ ಮತ್ತು ಈ ಸ್ವಂತ ಮರ ಅಂತೇಳಿ ಒಂದು ಧೈರ್ಯ ಕೊಟ್ಟಿದ್ದರೆ ರಾಹುಲ್ ಗಾಂಧಿಯವರ ಹೋರಾಟ ಕೊಟ್ಟಿದ್ದೆ. ಇಲ್ಲದೆ ಅವ್ರಿಗೆ ಸಿಗ್ತಾ ಇರಲಿಲ್ಲ, ಡೈರೆಕ್ಟ್ ತಗೊಳ್ಳೋದು ಅವಕಾಶ ಇತ್ತು. ಇವತ್ತು ಬೇರೆ ಬೇರೆ ಯೋಜನೆ ಮುಖಾಂತರ ತಂದು ನಿಲ್ಲಿಸಿದ್ದಾರೆ. ಸೊ ಅವರ ಒಂದು ವಿಶೇಷ ಮುಖ್ಯಮಂತ್ರಿಗಳ ಅವರ ಎಲ್ಲ ಕೂಡ ಒಂದು ಇದೆ. ಮುಖ್ಯವಾಗಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಮತ್ತು ಕಾರ್ಯಕರ್ತರ ಶ್ರಮ ನಮಗೆ ದೊಡ್ಡ ಇವತ್ತು ಶಕ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಸೀಟ್ಗಳನ್ನು ಈ ಬಾರಿ ಕಾಂಗ್ರೆಸ್ ಮತ್ತೊಮ್ಮೆ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು? ಇಲ್ಲ, ಈ ಬಾರಿ 8ಕ್ಕೆ 8 ಸೀಟನ್ನು ಕೂಡ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತದೆ. ಯಾಕಂತ ಹೇಳಿದರೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಇವತ್ತು ಶುಲ್ಯ ನಾವು ಕೂಡ ಒಮ್ಮೆ ಮತ ಕೊಟ್ಟು ನೋಡಬೇಕಂತೇಳಿ ಆ ಮನಸ್ಸು ಇವತ್ತು ಮಾಡಿದ್ದಾರೆ. ಸೊ 8ಕ್ಕೆ 8 ಗೆಲ್ತದೆ ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಜನರು ಗೆಲ್ಲಿಸ್ತಾರೆ. ಅದು ಮುಖ್ಯ. ನಾವು ಗೆಲ್ಲೋದಕ್ಕಿಂತಲೂ ಕಾರ್ಯಕರ್ತರು ಮತ್ತು ಮತದಾರರು ಅವ್ರು ಗೆಲ್ಲಿಸುವಂಥ ವಿಚಾರ ಇರುವಂಥದ್ದು. ಈಗಾಗಲೇ ನೀವು ಬಹಳಷ್ಟು ಬಾರಿ ಸಚಿವರಾದ್ರಿ, ಈಗ 2-3 ಬಾರಿ ಸಚಿವರಾದ್ರಿ. ಆದರೆ ಮುಂದಿನ ಜಯ ಗಳಿಸುವಂಥದ್ದು ನಿಮ್ಮ ಮುಂದಿನ ಆಲೋಚನೆಗಳು ಅಥವಾ ಇಂಥದ್ದೇ ಆಗಬೇಕು ಅನ್ನುವಂಥದ್ದು ಏನಾದರೂ ಕಲ್ಪನೆಗಳು ಇದೆಯಾ? ಈಗ ಮಂಗಳೂರು ನಂತರ ಅತ್ಯಂತ ಅಭಿವೃದ್ಧಿ ಹೊಂದುವ ಮತ್ತು ಅತ್ಯಂತ ಜನವಸತಿ ಪ್ರದೇಶವಾಗಿರುವಂಥ 2ನೇ ನಗರಕ್ಕೆ ಪರಿವರ್ತನೆ ಆಗೋದು ಇವತ್ತು ಮಂಗಳೂರು ಕ್ಷೇತ್ರ ಉಲ್ಲಾಲ ಈ ಸಲ. ಅದಕ್ಕಾಗಿ ನಾನು ಉಲ್ಲಾಲ ನಗರ ಪಂಚಾಯತಿಯನ್ನು ನಗರಸಭೆ ಮಾಡಿದ್ದೆ. ಕೋಟೆಕ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಮಾಡಿದ್ದೇವೆ. ಸೋಮೇಶ್ವರ ಇವತ್ತು ಗ್ರಾಮ ಪಂಚಾಯತ್ ಪುರಸಭೆ. ಒಂದು ಕ್ಷೇತ್ರದಲ್ಲಿ 3 ಸ್ಥಳೀಯ ಸಂಸ್ಥೆಗಳು ಯಾವುದೇ ರಾಜ್ಯ ಯಾವ ಒಂದಿಲ್ಲ. ಯಾಕೆ ಎಲ್ಲ ಅನುದಾನ ಬರಬೇಕು, ಮೂಲಭೂತ ಅಭಿವೃದ್ಧಿ ಆಗಬೇಕು. ಆದರೂ ನನ್ನ ಪ್ರಮುಖವಾದ ಕನಸು ಇವತ್ತು ಯಾವುದಂತೇಳಿ ಈ ಕ್ಷೇತ್ರಕ್ಕೆ ಇನ್ನು 30 ವರ್ಷದವರೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು. ಅದಕ್ಕಾಗಿ ನಾವು ಇವತ್ತು ಡ್ಯಾಮನ್ನು ಕಟ್ಟಿ ಅಡ್ಯಾರಿಂದ ಹರಿಕೆಲವರೆಗೆ ಡ್ಯಾಮನ್ನು ಕಟ್ಟಿ 174 ಕೋಟಿ ರೂಪಾಯಿಲಿ ನೀರನ್ನು ಸಂಗ್ರಹಣೆ ಮಾಡಿ ಮತ್ತೆ 120 ಕೋಟಿ ರೂಪಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ನಾವು ಇಲ್ಲಿಗೆಲ್ಲ ಕೂಡ ನೀರಿನ ಸಪ್ಲೈ ನಾವು ಮಾಡಲಿಕ್ಕೆ ಅದು ನನ್ನ ಪ್ರಮುಖವಾದ ಕೆಲಸ ಮುಂದಿನ 5 ವರ್ಷದಲ್ಲಿ. ಈಗಾಗಲೇ ಮಂಗಳೂರಿನಲ್ಲಿ ಹಾಗಾದರೆ ಜನಾಶೀರ್ವಾದ ಈ ಬಾರಿ ಖಾದರ್ ಭಾಯಿ ಅವರಿಗೆ ಇದೆ ಅನ್ನುವಂಥದ್ದು. ಜನಾಶೀರ್ವಾದ ಮತ್ತು ನಮ್ಮ ಕಾರ್ಯಕರ್ತ ವಿಶೇಷ ಶ್ರಮದ ಮೂಲಕ ಜನಾಶೀರ್ವಾದ ಜೊತೆ ದೇವರ ಆಶೀರ್ವಾದವು ಕೂಡ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಖಾಂತರ ಇವತ್ತು ನನಗೆ ಖಂಡಿತವಾಗಿ ಇವತ್ತು ಬರ್ತದೆಂಬ ವಿಶ್ವಾಸ ನನಗೆ ಇವತ್ತು ಇದೆ. ಇದಿಷ್ಟು ಇವರು ಖಾದರ್ ಅವರ ಮಾತು. ಈ ಬಾರಿಯೂ ಕೂಡ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ, ಜನನಾಯಕನ ಆಗ್ತೀನಿ ಅನ್ನುವಂಥದ್ದು ಖಾದರ್ ಅವರ ಮಾತು. ಕ್ಯಾಮರಾಮ್ಯಾನ್ ಇಲಿಯಾಸ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್.